ನಿಂದಿಹ ಗುಣನಾರು ನಿನ್ನಯ ಪ್ರಭೆಯಲಿ ಪರಿಶೋಭಿಸುವ ಗುರಿಯಲಿ ನಿಂದಿಹ ಗುಣನಾರು ನೀಲಾಕಾಶದ ತಾರೆಗೆ ನಾನು ನಿನ್ನನ್ನು ನೋಡುತ್ತಾ ಚಪಳೆ ಇಕ್ಕುವ ಮಧ್ಯ ನೀಲಾಕಾಶದ ತಾರೆಗೆ ನಾನು ನಿನ್ನನ್ನು ನೋಡುತ್ತಾ ಚಪಳೆ ಇಕ್ಕುವ ಮಧ್ಯದ ಮಣ್ಣಿನ ಶಿಶು ನಾನು ನೀಲಾಕಾಶದ ತಾರೆಗೆ ನಾನು ನಿನ್ನನ್ನು ನೋಡುತ್ತಾ ಚಪಳೆ ಇಕ್ಕುವ ಮಧ್ಯದ ಮಣ್ಣಿನ ಶಿಶು ನಾನು ಮಧ್ಯದ ಮಣ್ಣಿನ ಶಿಶು ನಾನು ದಿವ್ಯ ಬೃಹತ್ ವರ್ಣಿಕ ನೀನು ದಿವ್ಯ ಬೃಹತ್ ವರ್ಣಿಕ ನೀನು ನಿನ್ನಯ ಪ್ರಭೆಯಲಿ ಪರಿಶೋಭಿಸುವ ಬುದ್ಧಿಯಲಿ ನಿಂದಿಹ ಗುಣನಾರು ನಿನ್ನಯ ಪ್ರಭೆಯಲಿ ಪರಿಶೋಭಿಸುವ ಬುದ್ಧಿಯಲಿ ನಿಂದಿಹ ಗುಣನಾರು ನೀಲಾಕಾಶದ ತಾರೆಗೆ ನಾನು ನಿನ್ನನ್ನು ನೋಡುತ್ತಾ ಚಪಳೆ ಇಕ್ಕುವ ಮಧ್ಯದ ಮಣ್ಣಿನ ಶಿಶು ನಾನು ಮಧ್ಯದ ಮಣ್ಣಿನ ಶಿಶು ನಾನು ಗಗನ ಸದೃಶ ವ್ಯಾಪಿಯು ನೀನು ಗಗನ ಸದೃಶ ವ್ಯಾಪಿಯು ನೀನು ಗಗನ ಸದೃಶ ವ್ಯಾಪಿಯು ನೀನು ತಿಂಗಳ ಗಗನ ಸದೃಶ ವ್ಯಾಪಿಯು ನೀನು ಗಗನ ಸದೃಶ ವ್ಯಾಪಿಯು ನೀನು ಗಗನ ಸದೃಶ ವ್ಯಾಪಿಯು ನೀನು ತಿಂಗಳ ಬೆಳಕಿನ ಸ್ಪರ್ಶವ ಬಯಸುವ ಮಗುವನ್ನು ಹೀರುವ ರಮರಮಣ ತಿಂಗಳ ಬೆಳಕಿನ ಸ್ಪರ್ಶವ ಬಯಸುವ ಮಧುವನ್ನು ಹೀರುವ ರಮರಮಣ ನೀಲಾಕಾಶದ ತಾರೆಗೆ ನಾನು ನಿನ್ನನ್ನು ನೋಡುತ್ತಾ ಚಪಳೆ ಇಕ್ಕುವ ಮಧ್ಯದ ಮಣ್ಣಿನ ಶಿಶು ನಾನು ಮಧ್ಯದ ಮಣ್ಣಿನ ಶಿಶು ನಾನು belonging to 𝐒𝐻𝐳 educational institutions. We are having today Jata, and we have amidst us Very Reverend Father Lawrence Mascarenhas, the correspondent of all our institutions. Now I request him to launch the anti-drugs vigilance Jata. And members of the management committee and teachers and all my dear students, we are here today with a very serious cause. Life is precious, and all of us have the responsibility to safeguard our life as well as of others. We know the havoc
created by the drugs and things related to it. So today, all of us will be marching in and around Puttur, giving a message to, first of all, to ourselves and all the people that we have to fight against this evil of drugs. So let us resolve that all of us will fight against this and safeguard our and life of all the people. So I am happy to be with you today in this rally, and I declare this rally Jata open. Thank you. And we know how to behave on the roads. We are representing our own institutions, and therefore we will take care maximum that we keep up to the standards of our institutions. I request the NCC to start band first, and the NCC in 3 lines, and all the respective class groups will add. Seniors, third years first, second years second, and the first years later. And I request all the class leaders to be inside the class group, in the class group, and also the teachers to lead your class groups. Let us remember that we are representing our institutions with decency, decorum, dignity, and discipline. Thank you. Let us begin. ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ
ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ, ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ, ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ, ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ, ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ.
ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಮೈದೇ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆಯುವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇಳಿ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇಳಿ ಅಮರಿನ ಅಲೆಯಲ್ಲಿ ಕೇಳಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮೈದೇ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಮೈದೇ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ
ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕಿನ ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಮೈದೇ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ನಡಿಗೆ ಯಶಸ್ವಿಯಾಗಿ ಸಂಪನ್ನಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ಮಗದೊಮ್ಮೆ ಈ ಜಾಗೃತಿ ಜತದಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ಅಭಿನಂದಿಸುತ್ತಾ ದುಶ್ಚಟಗಳ ವಿರುದ್ಧ, ವ್ಯಸನದ ವಿರುದ್ಧ ಹಾಗೂ ಡ್ರಗ್ಸ್ ವಿರುದ್ಧ ನಾವೆಲ್ಲ ಹೋರಾಡಿ ಈ ಸ್ವಸ್ಥ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ. ಕೆಲವೇ ಸಮಯದಲ್ಲಿ ಸಂತ ಫಿಲೋಮಿನಾ ಕಾಲೇಜಿನ ಮಕ್ಕಳ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ಒಂದು ಬೀದಿ ನಾಟಕ ಪ್ರಸ್ತುತಿ ಆಗಲಿದೆ. ಅದೇ ರೀತಿ ಡ್ರಗ್ಸ್ ವಿರುದ್ಧ ಜಾಗೃತಿ ಸಂದೇಶವನ್ನು ನಮ್ಮ ಡಿವೈಎಸ್ಪಿ ಆದಂತಹ ಡಾಕ್ಟರ್ ಗಾನಾ ಪಿ ಕುಮಾರ್ ಇವರು ಜಾಗೃತಿ ಸಂದೇಶವನ್ನು ನೀಡಲಿದ್ದಾರೆ.
PUC ಶಿಕ್ಷಣ ಸಂಸ್ಥೆಗಳು ಮತ್ತು ಬೆತನೆ ವಿದ್ಯಾ ಸಂಸ್ಥೆಗಳ ಪುತ್ತೂರು ಇವರ ವತಿಯಿಂದ ಈ ಒಂದು ಬೃಹತ್ ಡ್ರಗ್ ವಿರುದ್ಧ ಜಾಗೃತಿ ನಡಿಗೆಯನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ವಿಶೇಷವಾಗಿ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಪ್ರಾಂಗಣದಿಂದ ಈ ರ್ಯಾಲಿಯನ್ನು ಉದ್ಘಾಟಿಸಿ ಮುಖ್ಯ ರಸ್ತೆಯ ಮೂಲಕ ಸಾಗಿ ದರ್ಬೆ ವೃತ್ತದಿಂದ MT ರೋಡ್ ಮುಖಾಂತರ ಪುತ್ತೂರಿನ ಹೃದಯ ಭಾಗದಿಂದ ಬಂದು 𝐼𝐻𝐸 ಚರ್ಚ್ ವಾಟಾರದಲ್ಲಿ ಈ ರ್ಯಾಲಿ ಸಂಪನ್ನಗೊಳ್ಳುತ್ತಿದೆ. ಈ ರ್ಯಾಲಿಯ ಉದ್ದೇಶ ಡ್ರಗ್ಸ್ ವಿರುದ್ಧ ಜಾಗೃತಿಯನ್ನು ಮೂಡಿಸಲು, ಯುವ ಜನರು ದುಶ್ಚಟಕ್ಕೆ ಬಲಿಯಾಗುವ ಈ ಸಂದರ್ಭದಲ್ಲಿ ಡ್ರಗ್ಸ್ ವಿವಿಧ ರೂಪದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಯುವ ಜನರನ್ನು ಕಾಡುತ್ತಿದೆ. ಇದನ್ನು ಹೋಗಲಾಡಿಸಲು, ಇದರ ವಿರುದ್ಧ ಜಾಗೃತಿ ಮೂಡಿಸಲು ಈ ಒಂದು ಸುಂದರವಾದ ನಾವು ಜಾಥವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 6,000ದಿಂದ 8,000 ಮಕ್ಕಳು ಈ ಜಾಥದಲ್ಲಿ ಪಾಲ್ಗೊಂಡಿದ್ದಾರೆ. ಬೆತನಿ ಶಾಲೆ ಮಕ್ಕಳು, ಲಿಟಲ್ ಫ್ಲವರ್ ಶಾಲೆಯ ಮಕ್ಕಳು, ನಮ್ಮ ಚರ್ಚ್ ವತಿಯಿಂದ 𝐼𝐻𝐸 ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆಸಲ್ಪಡುವ ಎಲ್ಲ ಶಿಕ್ಷಣ ಸಂಸ್ಥೆಯ ಮಕ್ಕಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಈ ಜಾಥಾಕ್ಕೆ ಮೆರಗು ನೀಡಲು ಜಾಗೃತಿ ಒಂದು ಹಾಡನ್ನು ಹಾಡಿ ಘೋಷಣಾ ವಾಕ್ಯಗಳೊಂದಿಗೆ ಈ ಜಾಗೃತಿ ನಡಿಗೆಯನ್ನು ನಾವು ಸಂಪನ್ನಗೊಳಿಸುತ್ತಿದ್ದೇವೆ. ಈ ಜಾಗೃತಿ ನಡಿಗೆಯಲ್ಲಿ ಇವತ್ತು ವಿಶೇಷವಾಗಿ ಸಂತ ಫಿಲೋಮಿನಾ ಕಾಲೇಜು ವಿದ್ಯಾರ್ಥಿಗಳಿಂದ ಡ್ರಗ್ಸ್ ವಿರೋಧಿ ಜಾಗೃತಿ ಒಂದು ಬೀದಿ ನಾಟಕ ಪ್ರಸ್ತುತಿ ಆಗಲಿದೆ. ಮಾತ್ರವಲ್ಲ, ಈ ಪುತ್ತೂರು ಉಪವಿಭಾಗದ DYSP ಆದಂತಹ ಡಾಕ್ಟರ್ ಗಾನಾ P. ಕುಮಾರ್ ಇವರು ಸಂದೇಶವನ್ನು ನೀಡಲಿದ್ದಾರೆ. ನಮ್ಮೆಲ್ಲರ ಆಶಯ ಒಂದೇ, ಮಕ್ಕಳು, ಯುವಜನರು ಡ್ರಗ್ಸ್ ವಿರುದ್ಧ ಅವರ ನಡೆಯನ್ನು ನಡೆಯಲು, ವಿಶೇಷವಾಗಿ ಇಂತಹ ದುಶ್ಚಟಗಳಿಂದ ದೂರವಿರಲು ಅವರಿಗೆ ಜಾಗೃತಿ ಮೂಡಲಿ ಎಂಬುದೇ ಈ ಜಾಥಾದ ಆಶಯ. ಈ ಜಾಥಾದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು. ಇನ್ನು ಕೆಲವೇ ಸಮಯದಲ್ಲಿ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ, ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕನ್ನು ನುಂಗಿತ್ತ, ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ, ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಗಾಂಜಾ
ನಶೆಯು ತುಂಬಿ ಅಫೀಮು ತಾರಕ ಕೇರಿ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿದ್ದ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಈ ಸಮಾರಂಭದಲ್ಲಿ ಈ ಜಾಥಾದಲ್ಲಿ ಉಪಸ್ಥಿತರಿರುವ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನು ನಾವು ಗೌರವಿಸುತ್ತಾ ಸಹಕರಿಸಿದ ಪ್ರತಿಯೊಂದು ಶಿಕ್ಷಕ ವೃಂದದವರನ್ನು ಕೂಡ ನಾವು ಗೌರವಿಸುತ್ತಾ ಹಾಗೂ ಈ ಜಾಥಾದಲ್ಲಿ ವಿಶೇಷವಾಗಿ ಪಾಲ್ಗೊಂಡ ಮಕ್ಕಳನ್ನು ನಾವು ಅಭಿನಂದಿಸುತ್ತೇವೆ. Dear students, anti-drug awareness walkathon has been a successful event today, and this has been an event historical in the history of 𝐒𝐻 educational institutions and Bethany and Little Flower schools. Around 6,000 to 8,000 students along with the teachers have participated in this rally. Let us give a round of applause to everyone who has been a part of this program and being a successful jatha. You say after me, Beda, Beda, ನೀವು ಹೇಳಬೇಕು, ಡ್ರಗ್ಸ್ ಬೇಡ, 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 ಬೇಡ. ಮಕ್ಕಳು ಸ್ವಲ್ಪ ಮುಂದೆ ಬನ್ನಿ, ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆಯುವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಯಾರ ಕೈಯಲ್ಲೆಲ್ಲ ಪ್ಲಕಾರ್ಡ್ಸ್ ಇದೆ, ನಮ್ಮ ಕಾಲೇಜಿನ NSS ಮಕ್ಕಳು. ಅಫೀಮು ತಾರಕ ಕೇರಿ ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಕಾಲೇಜ್ ಪುತ್ತೂರು ಅದರ ಅಶೋಕ್ ರಾಯನ್ ಪ್ರಾಸ್ತಾಪದ ಮ್ಯಾಕ್ಸಿಮ್ ಡಿಸೋಜಾ, ರೋಸ್ಲಿನ್ ಲೋಬೋ ಮುಖ್ಯ ಶಿಕ್ಷಕಿ ಸಂತ ವಿಕ್ಟರ್ ಬಾಲಿಕರ ಪ್ರೌಢಶಾಲೆ, ಹ್ಯಾರಿ ಡಿಸೋಜಾ ಮುಖ್ಯ ಗುರುಗಳು ಸಂತ ವಿಕ್ಟರ್ ಆಂಗ್ಲ ಮಾಧ್ಯಮ ಶಾಲೆ, ಜಾನೆಟ್ ಡಿಸೋಜಾ ಮುಖ್ಯ ಶಿಕ್ಷಕಿ 𝐒𝐻 ಪ್ರೌಢಶಾಲೆ ಪುತ್ತೂರು, ಸಿಸ್ಟರ್ ಲೋರಾ ಪಾಯಿಸ್ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ, ಫಾದರ್ ರೂಪೇಶ್ ತಾವರು ವಾರ್ಡನ್ ಸಂತ ಫಿಲೋಮಿನಾ ಪುರುಷರ ಹಾಸ್ಟೆಲ್, ಸಿಸ್ಟರ್ ಲೂರ್ದ್ ಮೇರಿ ವಾರ್ಡನ್ ಸಂತ ಫಿಲೋಮಿನಾ ಮಹಿಳೆಯರ ಹಾಸ್ಟೆಲ್. ಅದೇ ರೀತಿ ಬೆತನಿ ಹಾಗೂ ಲಿಟಲ್ ಫ್ಲವರ್ ಶಾಲೆಯ 2 ಮುಖ್ಯ ಶಿಕ್ಷಕರು ಹಾಗೆ ಬೆತನಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರ ದಯವಿಟ್ಟು ತಾವು ವೇದಿಕೆಯತ್ತ ಬರಬೇಕು. ಕೆಲವೇ ಸಮಯದಲ್ಲಿ ನಾವು ಈ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ.
ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಕೂಡ ಈ ವೇದಿಕೆಯಿಂದ ಬರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಇಡೀ ಜಾಥವನ್ನು ಸುದ್ದಿ ಮಾಧ್ಯಮದವರು ನೇರ ಪ್ರಸಾರ ಮಾಡುತ್ತಿದ್ದಾರೆ. ಇವರ ಸಂಘಟಕರಿಗೂ ಹಾಗೂ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸುತ್ತೇವೆ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ ಬದುಕನ್ನು ನುಂಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ, ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ, ಜಾಥಾವನ್ನು ಮಾಡಿ ಜಾಗೃತಿಯನ್ನು ನೀಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಿಡಬೇಕನ್ನ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ, ಮೈದೇದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ. ವಿರುದ್ಧ ಎಚ್ಚರ ಅಂತ ಹೇಳ್ಬೇಕು. ಎಚ್ಚರ 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 ಎಚ್ಚರ. ನಾನು ಎದ್ದೇಳಿ ಎದ್ದೇಳಿ ಅಂತ ಹೇಳುವಾಗ ನೀವು ಹೇಳ್ಬೇಕು, ಯುವ ಜನರೇ ಎದ್ದೇಳಿ. ಕೈಯನ್ನು ಸ್ವಲ್ಪ ಮೇಲೆ ಮಾಡಿ. ಎದ್ದೇಳಿ 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 ಎದ್ದೇಳಿ. ಎಚ್ಚರ 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 ಎಚ್ಚರ. ಬೇಡ 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 ಬೇಡ. ಸಂಚಾಲಕರಾದ ವಂದನೀಯ ಫಾದರ್ ಲಾರೆನ್ಸ್ ಮುಸ್ಕರೇನಸ್, ಮಾನ್ಯದೇವ್ ಸಮೂಹ ಶಿಕ್ಷಣ
ಒಂದು ಸಣ್ಣ ಬೀದಿ ನಾಟಕ ಪ್ರಸ್ತುತಿ, ಅದರ ಜೊತೆಗೆ ಡಿವೈಎಸ್ಪಿ ಆದಂತಹ ಗಾನ ಪಿ ಕುಮಾರ್ ಇವರು ತಮಗೆ ಸಂದೇಶವನ್ನು ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನ ನಾನು ಕೋರ್ತೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಜೀವನ ದೇವರು ನಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ. ಈ ಜೀವನವನ್ನ ನಾವು ದೇವರು ಮೆಚ್ಚುವಂತೆ ಮಾಡಬೇಕು. ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಈ ನಮ್ಮ ಜೀವನವನ್ನ ನಾಶ ಮಾಡುವಂತ ಈ ಒಂದು ವ್ಯಸನಗಳು, ಡ್ರಗ್ಸ್, ನಾವು ಜಾಗೃತರಾಗಿರಬೇಕು. ಹಾಗೂ ಬೇರೆಯವರಲ್ಲೂ ಕೂಡ ಜಾಗೃತಿಯನ್ನ ನಾವು ಉದ್ದೇಶ ಇಂದಿನ ಈ ಜಾಥದ್ದು. ಈ ಡ್ರಗ್ಸ್ ಇದರಿಂದ
ನಮ್ಮ ವೈಯಕ್ತಿಕ ಜೀವನವೇ ಹಾಳಾಗ್ತದೆ, ನಾಶ ಆಗ್ತದೆ. ಮಾತ್ರ ಅಲ್ಲ, ನಮ್ಮ ಕುಟುಂಬಗಳು ಸಂಕಷ್ಟದಲ್ಲಿ ಬೀಳ್ತವೆ, ಸಮಾಜ ಕೂಡ ಅಧಪತನದತ್ತ ಹೋಗ್ತದೆ. ಅದಕ್ಕಾಗಿ ನಾವೆಲ್ಲರೂ, ಮಕ್ಕಳು, ಯುವಕರು, ಹಿರಿಯರು, ನಾವೆಲ್ಲರೂ ಇವತ್ತು ನಾವೊಂದು ಶಪಥ ಮಾಡಬೇಕು. ನಾವು ಇದಕ್ಕೆ ಯಾರೂ ಪ್ರೋತ್ಸಾಹವನ್ನು ಕೊಡುವುದಿಲ್ಲ, ನಾವು ಈ ಡ್ರಗ್ಸ್ ವ್ಯಸನಿಗಳು ಆಗುವುದಿಲ್ಲ, ಹಾಗೆಯೇ ಬೇರೆಯವರಿಗೂ ಕೂಡ ಈ ಬಗ್ಗೆ ನಾವು ಜಾಗೃತಿಯನ್ನು ಕೊಡುತ್ತೇವೆ ಅಂತೇಳಿ. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಪೀಟರ್ ಪೌಲ್ ಸಲ್ಡಾನ್ ಅವರು ಡ್ರಗ್ಸ್ ವಿರೋಧಿ ಆಂದೋಲನವನ್ನು ಅವರು ಆರಂಭ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಜೊತೆಗೂಡಿ ಈ ಸಂದೇಶವನ್ನು ಎಲ್ಲರಿಗೂ ಪಸರಿಸುವಂತೆ ಅವರು ನಮಗೆ ಕರೆ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ಈ ದಿನ ನಾವು ನಮ್ಮ ಮಾಯಿದೇವ ಶಿಕ್ಷಣ ಸಂಸ್ಥೆಗಳು, ಬೆತನಿ ಶಿಕ್ಷಣ ಸಂಸ್ಥೆಗಳು ಜೊತೆಯಾಗಿ ಮಕ್ಕಳು ಹಾಗೂ ಶಿಕ್ಷಕರು ಹಾಗೂ ಸಿಬ್ಬಂದಿಯವರು ಹಾಗೂ ನಮ್ಮ ಎಲ್ಲ ಊರಿನ ಜನತೆ ಜೊತೆ ಸೇರಿ ಈ ಒಂದು ಜಾಗೃತಿ ನಡಿಗೆಯನ್ನು ನಾವು ಮಾಡಿದ್ದೇವೆ. ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ತುಂಬ ಉದ್ದದ ಒಂದು ಜಾಥಾ, ಆದರೆ ಎಲ್ಲರೂ ಸಂತೋಷದಿಂದ ನೀವು ಪಾಲ್ಗೊಂಡಿದ್ದೀರಿ. ನಿಮಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುವಾಗ ನಾನು ಇವತ್ತು ನಮಗೆ ಸಂದೇಶವನ್ನು ಕೊಡಲು ಬಂದಂಥ ನಮ್ಮ ಪುತ್ತೂರು ವಲಯದ DYSP ಡಾಕ್ಟರ್ ಗಾನ ಪಿ ಕುಮಾರ್ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಸೊ ವೆಲ್ಕಮ್ ಮೇಡಮ್. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಸ್ವಾಗತ. ಸಂಚಾಲಕರು ಹೂಗುಚ್ಛ ನೀಡಿ ಡಾಕ್ಟರ್ ಗಾನ ಪಿ ಕುಮಾರ್ ಅವರನ್ನು ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಪುತ್ತೂರು ನಗರ ಠಾಣೆಯ ಮುಖ್ಯಸ್ಥರಾದ ಶ್ರೀ ಆಂಜನೇಯ ರೆಡ್ಡಿ. ತಮಗೂ ಆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಥ್ಯಾಂಕ್ ಯು ಸರ್. ಮುಂದೆ ಡಾಕ್ಟರ್ ಗಾನ ಪಿ ಕುಮಾರ್ ಇವರ ಸಂದೇಶ ನೀಡಬೇಕಾಗಿ ವಿನಂತಿಸುತ್ತೇನೆ. ಮಾಯಿದೇವ ಸಮೂಹ ಸಂಸ್ಥೆಗಳು ಹಾಗೂ ಬೆತನಿ ಶಿಕ್ಷಣ ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ, ಶಿಕ್ಷಕ ವೃಂದದವರಿಗೆ, ಮಕ್ಕಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಪುತ್ತೂರಿನ ಜನರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸುಮಾರು 2.5 ಮೈಲಿಯಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ನೀವು ಎಲ್ಲ ಬದಿಗಿಟ್ಟು ನಿಮ್ಮ ಈ ಬಿಸಿಲಲ್ಲಿ 2.5 ಮೈಲಿ ದೂರ ನೀವು ಡ್ರಗ್ಸ್ ವಿರೋಧ, ನಮಗೆ ಈ ಸಮಾಜದಲ್ಲಿ ಡ್ರಗ್ಸ್ ಬೇಡ, ಡ್ರಗ್ಸ್ನಿಂದ ಯಾವ ರೀತಿಯ ಪರಿಣಾಮಗಳಾಗ್ತಾ ಇದೆ, ಒಂದೊಂದು ಪ್ಲೇ ಕಾರ್ಡ್ನ ಹಿಡಿದು ನಿಮ್ಮ ಘೋಷಣೆಗಳನ್ನು ಕೂಗುತ್ತಾ ನೀವು ಪುತ್ತೂರಿನ ನಗರದ ಹೃದಯ ಭಾಗದಲ್ಲಿ ನೀವು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಸಾರಿದ್ದೀರಿ. ನೀವಿಂದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಡ್ರಗ್ಸ್ ವಿರುದ್ಧವಾಗಿ ಸಮಾಜವನ್ನು ಒಂದು ಸೇಫ್ ಪ್ಲೇಸ್ ಆಗಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಹಿಡ್ಕೊಂಡು ನೀವೆಲ್ಲ ಇದ್ರ ಜೊತೆಗೆ ನಿಂತಿದ್ದೀರಿ. ಸೊ ನಿಮ್ಮ ಪ್ರತಿಯೊಬ್ಬರು, ಐ ಆಮ್ ವೆರಿ ಪ್ರೌಡ್ ಆಫ್ ಈಚ್ ಒನ್ ಆಫ್ ಯು ದಟ್ ಯು ಆರ್ ರೆಡಿ ಟು ಟೇಕ್ ದಿಸ್ ಪ್ಲೇಜ್ ಅಟ್ ಸಚ್ ಅ ಯಂಗ್ ಏಜ್. ಥ್ಯಾಂಕ್ ಯು. ಡ್ರಗ್ಸ್ ಸೇವನೆ ಮಾಡೋರನ್ನ, ಮಾರಾಟ ಮಾಡೋರನ್ನ, ಅದನ್ನ ಬೇರೆ ಕಡೆಗೆ ತಕೊಂಡು ಹೋಗೋರನ್ನ ಹಲವಾರು ಜನನ ನಾವು ಪೊಲೀಸರಾಗಿ ನಾವು ಕಂಡಿರ್ತೇವೆ. ನೀವು ಮಕ್ಕಳು ಹಲವಾರು ಬಾರಿ ನೀವು ನೋಡುವಂತಹ ಕೆಲವು ಶೋಸ್ಗಳಲ್ಲಿ ಅಥವಾ ನಿಮ್ಮ ನ್ಯೂಸ್ ಚಾನೆಲ್ಸಲ್ಲಿ ಕೆಲವೊಮ್ಮೆ ಮಾಹಿತಿಗಳು ಬರುವಾಗ ಅಥವಾ ಫ್ರೆಂಡ್ಸ್ ಮುಖಾಂತರ ಡ್ರಗ್ಸ್ ಕುರಿತು ನೀವೆಲ್ಲ ಕೇಳ್ಪಟ್ಟಿರ್ತೀರಿ. ಡ್ರಗ್ಸ್ ಕೆಲವರಿಗೆ ಹೆಸರುಗಳು ಗಾಂಜಾ ಅಂತ ಕೇಳ್ತೀರಿ, ಕೊಕೇನ್ ಅಂತ ಕೇಳ್ತೀರಿ. ಮಾದಕ ದ್ರವ್ಯಗಳು ಬಂದು ಗಾಂಜಾ ಕೊಕೇನ್ ಮಾತ್ರ ಆಗಲ್ಲ. ನಿಮಗೆ ಏನಾದರೂ ಫ್ರ್ಯಾಕ್ಚರ್ ಆಗುತ್ತೆ ಅಂದಾಗ ಅಥವಾ ಯಾವುದಾದ್ರೂ ಕಾಯಿಲೆಯಿಂದ ಬಳಲುವಾಗ ನಿಮಗೆ ಕೆಲವು ಮೆಡಿಸಿನ್ಸ್ ಕೊಡ್ತಾರೆ ಡಾಕ್ಟರ್ ನಿಮಗೆ ಏನು ಹೇಳ್ತಾರೆ ಅಂದರೆ 5 ದಿನದಲ್ಲೇ ವಾಪಸ್ ಬನ್ನಿ, ಗೋಲಿಗೆ ಮದ್ದು ಕೊಡ್ತಾರೆ, 5 ದಿನ ಆದಮೇಲೆ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಸೊ ನೀವು ಯಾರು 5 ದಿನ ಆದಮೇಲೆ ಅರ್ಧಕ್ಕರ್ಧ ಜನ ವಾಪಸ್ ಹೋಗೋದಿಲ್ಲ. ಸೊ ಆ ಮಾತ್ರೆ ನುಂಗಿದ್ರೆ ನಿಮ್ಮ ನೋವಿನ ನಿವಾರಣೆ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ.
5 ದಿನ ಆದಮೇಲೆ ನೋವು ನಿವಾರಣೆ ಆಯಿತು, ನಾನು ಆರಾಮಾಗಿದ್ದೀನಿ, ಡಾಕ್ಟರ್ ಹತ್ರ ವಾಪಸ್ ಹೋಗೋದಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಈ ನೋವು ಪುನರ್ ಕಳಿಸುತ್ತೆ. ಆವಾಗ ಮತ್ತೆ ಅದೇ ಮಾತ್ರೆನ ತಗೊಳ್ಳಿಕ್ಕೆ ಶುರು ಮಾಡ್ತೀರಿ. ಸೊ ಪ್ರತಿಯೊಂದು, ಈಗ ಯಾವುದೇ ಮಾತ್ರೆ, ಡ್ರಗ್ಸ್ ಅನ್ನೋದು ಗಾಂಜಾ, ಕೊಕೇನ್, ಹೆರಾಯಿನ್ ಇದು ಮಾತ್ರ ಅಲ್ಲ. ಈಗ ಕಾಫಿ ಅಂತ ಹೇಳ್ತಿರಲ್ಲ, ಕಾಫಿಯಲ್ಲಿರೋ ಕೆಫೇನ್, ಟೀಯಲ್ಲಿರೋ ಥ್ಯೂಬುಲಿನ್, ಆಲ್ ದಿಸ್ ಆರ್ ಸಮ್ ಕೈಂಡ್ ಆಫ್ ಡ್ರಗ್ಸ್. ಸೊ ವಾಟ್ ಇಸ್ ದಿಸ್ ಡ್ರಗ್? ನಿಮ್ಮ ಮೂಡ್ಸ್ನ ಅಥವಾ ನಿಮ್ಮ ಫೀಲಿಂಗ್ಸ್ನ ಆಲ್ಟರ್ ಮಾಡುವಂಥ ಕೆಲವು ಕೆಮಿಕಲ್ಸ್, ಅಥವಾ ನಿಮಗೆ ಕೆಲವು ಕೆಮಿಕಲ್ ಚೇಂಜಸ್ ತರುವಂಥ ಬಾಡಿಯಲ್ಲಿ, ಅಥವಾ ಪೇನ್ ನಿವಾರಣೆ, ಆ ಟೈಮಿಗೆ ಪೇನ್ ಮರೆಯುವಂತಹ ಕೆಲವು ಕೆಮಿಕಲ್ಸ್ನ ನಿಮ್ಮ ಬಾಡಿಯಲ್ಲಿ ಹುಟ್ಟಿಸುವಂತಹ ವಸ್ತುಗಳು ಈ ಮಾದಕ ದ್ರವ್ಯ ವಸ್ತುಗಳು. ಈಗ ನೀವೆಲ್ಲರೂ ಈ ಮಾದಕ ದ್ರವ್ಯ ವಸ್ತುಗಳ ವಿರುದ್ಧ ಹೋರಾಡ್ತಾ ಇದ್ದೀರಿ. ಯಾಕೆ ಹೋರಾಡಬೇಕು ಅನ್ನೋದು ನಿಮಗೆಲ್ಲ ತಿಳಿಸೋದು ನನ್ನ ಕರ್ತವ್ಯ. ಈಗ ನೀವು ಚಿಕ್ಕ ಮಕ್ಕಳಿರ್ತೀರಿ, ಶಾಲೆಗಳಲ್ಲಿ ಪ್ರೆಷರ್ ಇರುತ್ತೆ ಎಲ್ಲರಿಗೂ. ಕೆಲವ್ರಿಗೆ ಏನಾಗುತ್ತೆ, ನಾನು ಈ ಕ್ಲಾಸ್ ಪಾಸ್ ಆಗಬೇಕು, ನಾನು 10ನೇ ಕ್ಲಾಸ್ ಒಳ್ಳೆ ರ್ಯಾಂಕಿಂಗ್ ತೊಗೋಬೇಕು ಅಂತ ಇರ್ತಾರೆ. ಬಟ್ ಆ ಪ್ರೆಷರಲ್ಲಿ ಏನಾಗೋಗುತ್ತೆ ಅಂದರೆ, ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರೋ ಒಬ್ಬರು ಇದು ಒಂದು ತೊಗೊಂಡ್ರೆ ನಿಮಗೆ ಟೆನ್ಷನ್ ಹೋಗುತ್ತೆ, ಇದರಿಂದ ನಿಮಗೆ ಆರಾಮಾಗಿರ್ತೀರಿ, ಇದರಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ನೀವು ಪ್ರತಿಯೊಬ್ಬರು, ಈಗ ನಿಮ್ಗೆ ಯಾರು ಕೇಳಿದರೆ ಗೊತ್ತಿರೋರು ಹೇಳಿರ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ಪ್ರೆಷರ್ ತುಂಬ ಇರುತ್ತೆ, ಹೇಗಾರು ಮಾಡಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಇರುತ್ತೆ, ಒಳ್ಳೆ ರ್ಯಾಂಕಲ್ಲಿ ಕ್ಲಿಯರ್ ಮಾಡಬೇಕು, ಯಾರೋ ಇದನ್ನೊಂದು ತೊಗೊಂಡ್ರೆ ನಿಮಗೆ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಸ್ಪೋರ್ಟ್ಸಲ್ಲಿ ಇರ್ತೀರಿ, ಸ್ಪೋರ್ಟ್ಸಲ್ಲಿ ನೀವು ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮ ಫ್ರೆಂಡ್ಸೇ ಇರ್ತಾರೆ, ಅವ್ರು ಹೇಳ್ತಾರೆ, ನನ್ನ ಕಸಿನ್ ಒಬ್ಬರಿದ್ದರು, ಅವರು ಈ ರೀತಿ ಒಂದು ಮಾತ್ರೆ ತೊಗೊಂಡ್ರು, ಆ ಮಾತ್ರೆಯಿಂದ he became a gold medalist or he became a very good performer, ಇದು ತಗೋ ಅಂತ. ಸೊ ಇದ್ರದ್ದು ಆದಮೇಲೆ ನಂತರ ಏನಾಗುತ್ತೆ ಅನ್ನೋದು ನೀವು ಯಾರೂ ಸಹ ಯೋಚನೆ ಮಾಡೋದಿಲ್ಲ. ಸೊ ಒನ್ಸ್ ಯು ಸ್ಟಾರ್ಟ್ ಪರ್ಫಾರ್ಮಿಂಗ್ ಅಂದಮೇಲೆ, ಇದು ಒಂದು ತೊಗೊಳೋದ್ರಿಂದ ನಿಮಗೇನಾದ್ರು ಚೆನ್ನಾಗಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ನೆಕ್ಸ್ಟ್ ಟೈಮು ಅದನ್ನೇ ತೊಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ. ದೆನ್ ಇಟ್ ವಿಲ್ ಬಿಕಮ್ ಅ ಅಡಿಕ್ಷನ್, ದೆನ್ ಇಟ್ ಬಿಕಮ್ಸ್ ನನಗೆ ಅದೇ ಬೇಕು, ಅದಿಲ್ಲದೆ ನನಗೆ ಓದ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಬಂದುಬಿಡ್ತೀರಿ. ಸೊ ನಿಮಗೆ ಅದು ಓದ್ಲಿಕ್ಕೆ ಆಗೋದಿಲ್ಲ ಅಂತ ಮಟ್ಟಿಗೆ ಬರುವಾಗ ನೀವು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೀರಿ. ಅಷ್ಟರಲ್ಲಿ ನಿಮ್ಮ ಬ್ರೈನಲ್ಲಿ ಏನೇನಾಗೋಗಿರುತ್ತೆ ಅಂತ ನಿಮಗೆ ಯೋಚನೆ ಆಗಿರೋದಿಲ್ಲ. ಈಗ ನೀವೆಲ್ಲ ಎಲ್ಲ ಕೂತಿದ್ದೀರಿ, ನಿಂತಿದ್ದೀರಿ. ಒಂದು, ಕ್ಯಾನ್ ಯು ಆಲ್ ಡೂ ಒನ್ ಥಿಂಗ್ ಫಾರ್ ಮೀ? ಪುಟ್ ಯೋರ್ hands away. Everyone put your hands to your right or left. Put your hands to right and left. Try to touch your nose. One hand, one hand, one hand. Try to touch your nose. Try it 5 times. Yes, so this is your hand coordination. One of the things which can test your hand coordination. ಈಗ ಕುಡ್ದಿರೋರನ್ನ ನೀವು ರೋಡಲ್ಲಿ ಹೋಗೋದು ನೋಡಿರ್ತೀರಿ, ಅವರು ಹೋಗುವಾಗ ಕೋಆರ್ಡಿನೇಷನ್ ಇರುತ್ತೆ, ಅವ್ರಿಗೆ ಕೇಳಿಸ್ತಾ ಇಲ್ಲ. ಸೊ ಕುಡ್ದಾದ್ಮೇಲೆ ಅವರು ತೂರ್ಕೊಂಡು ಓಡಾಡ್ತಾ ಇರ್ತಾರಾ? ಸೊ ಹೀಗೇ ಯುವರ್ ಹ್ಯಾಂಡ್ ಕೋಆರ್ಡಿನೇಷನ್ ಆಗಲಿ. ಹ್ಯಾಂಡ್ ಇಸ್ ಜಸ್ಟ್ ಒನ್ ಆರ್ಗನ್ ಇನ್ ಯೋರ್ ಬಾಡಿ. ಸೊ ವೆನ್ ಯು ಸ್ಟಾರ್ಟ್ ಟೇಕಿಂಗ್ ಡ್ರಗ್ಸ್, ಎವ್ರಿ ಆರ್ಗನ್ಸ್ ಕೋಆರ್ಡಿನೇಷನ್ ವಿಲ್ ಗೆಟ್ ಎಫೆಕ್ಟೆಡ್. ಪ್ರತಿಯೊಂದು ಅಂಗಗಳ ಕೋಆರ್ಡಿನೇಷನ್ಗಳು ಹೋಗುತ್ತೆ. ನಿಮ್ಮ ಬ್ರೈನಲ್ಲಿ ಏನಿರುತ್ತೆ, ಯುವರ್ ಮೆಮೊರಿ ಪವರ್ ಲಾಸ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್, ಆ ಕೆಮಿಕಲ್ಸ್ ಎಷ್ಟು ರಿಯಾಕ್ಟ್ ಮಾಡುತ್ತೆ ಅಂದರೆ, ಯು ವಿಲ್ ಲೂಸ್ ಸೆನ್ಸ್ ಆಫ್ ಟೈಮ್. ಈಗ ಕುಡ್ದವರೆಲ್ಲ ರೋಡಲ್ಲಿ ತುಂಬ ಕುಡಿದು ಬಿದ್ದಿರೋದು ನೋಡಿರ್ತೀರಲ್ಲ, ಸೊ ಅದೇ ರೀತಿ ನೀವು ಡ್ರಗ್ಸ್ ತೊಗೊಳೋದ್ರಿಂದ ಏನಾಗುತ್ತೆ, ನೀವು ಎಲ್ಲಿದ್ದೀರಿ, ಇವತ್ತು ಎಷ್ಟು ಸಮಯ ಆಗಿದೆ, ಅಥವಾ ನಿಮ್ಮ ಸುತ್ತಮುತ್ತಲಿನ ಅರಿವು ಏನಿರುತ್ತೆ, ಇದು ನಿಮ್ಮ ಬ್ರೈನಿಗೆ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಪವರ್ ಹೋಗುತ್ತೆ. So automatically you will start becoming very dirty, shabby. So you will start losing coordination, sense of time. ಈಗ ನೀವೆಲ್ಲ, you want to become a good student, you want to have a very bright future. But when you start becoming more dirty, more ನಿಮ್ಮ coordination ಇರೋದಿಲ್ಲ, ಓದಿದ್ದು ಯಾವುದು ನಿಮಗೆ ಜ್ಞಾಪಕ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. So all this affects your overall personality. ಸೊ ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ, ಟು ಫೇಸ್ ಲೈಫ್ ವಿಲ್ ಕಮ್ ಡೌನ್. ಸೊ ಎವ್ರಿ ಟೈಮ್ ಯು ವಾಂಟ್ ದಿಸ್ ಡ್ರಗ್. ಇನ್ನು ಈ ಡ್ರಗ್ಸನ್ನು ಯಾರು ನಿಮಗೆ ತೋರಿಸ್ಕೊಡ್ತಾರಲ್ಲ, ಸೊ ಅವ್ರಿಗೆ ಏನಿರುತ್ತೆ ಅಂದರೆ ಹಣ ಮಾಡುವಂಥ ಒಂದು
ಅವ್ರಿಗೆ ಬೇಗ ಆದಷ್ಟು ಬೇಗ ಈಸಿ ಮನಿ ಮಾಡೋಂಥ ಒಂದು ಗ್ರೀಡ್ ಇರುತ್ತೆ. ಸೊ ಯು ಆರ್ ಆಲ್ ಟಾರ್ಗೆಟ್ಸ್ ಫಾರ್ ದೆಮ್. ಸೊ ಮೋರ್ ದೆನ್ ಎನಿಥಿಂಗ್ ಯು ಆಲ್ ಹ್ಯಾವ್ ಟು ಬಿ ಸ್ಮಾರ್ಟ್ ಅನಫ್, ಬಿಕಾಸ್ ಇಟ್ಸ್ ಅಪ್ ಟು ಯೋರ್ ಚಾಯ್ಸ್. ನಿಮ್ಮ ಪ್ರತಿಯೊಬ್ಬರಿಗೂ ಚಾಯ್ಸ್ ಇರುತ್ತೆ, ವೆದರ್ ಯು ವಾಂಟ್ ಟು ಟೇಕ್ ಆರ್ ಯು ಡೋಂಟ್ ವಾಂಟ್ ಟು ಟೇಕ್. ಈಗ ನೀವು ಆ ಒಂದು ಮಾತ್ರೆ ಒಮ್ಮೆ ತೊಗೊಂಡ್ರೆ ಪದೇ ಪದೇ ನಿಮಗೆ ಆ ಮಾತ್ರೆ ನುಂಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಈಗ ಒಂದು ಹುಮ್ಮಸ್ ಬರೋಕ್ಕೆ ಕೆಲವೊಂದು ಕಾಫಿ ಕುಡಿತಾರೆ, ಹಾಗೆಯೇ ನೀವು ಒಂದೊಂದು ನಿಮಗೆ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ಡ್ರಗ್ಸ್ ಮೇಲೆ ಡಿಪೆಂಡೆನ್ಸ್ ಶುರು ಮಾಡ್ತೀರಿ. ಈ ಡ್ರಗ್ಸ್ ಆದಾಗ ನೀವು ಕೆಲವ್ರು ನೋಡಿರ್ತೀರಿ, ಕೈ ಶೇಕ್ ಆಗ್ತಾ ಇರುತ್ತೆ, ಕಣ್ಣೆಲ್ಲ ರೆಡ್ ಆಗಿರುತ್ತೆ, ಅವರಿಗೆ ನಿದ್ದೆ ಸರಿ ಇರೋದಿಲ್ಲ, ಅವ್ರಿಗೆ ಹಲವಾರು ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಕಂಡ್ಕೋತದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಜಾಸ್ತಿ ಆಗ್ತಾ ಇದ್ದಂಗೆ ಕಿಡ್ನಿ ಹೋಗುತ್ತೆ, ಅವರ ಲಿವರ್ ಹೋಗುತ್ತೆ. ಎಟ್ ದ ಸೇಮ್ ಟೈಮ್ ಅವರ ಸುತ್ತಮುತ್ತ ಫ್ಯಾಮಿಲಿ ಯಾರಿರ್ತಾರೆ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಒಳ್ಳೊಳ್ಳೆ ಹಾಬೀಸ್, ಸ್ಪೋರ್ಟ್ಸ್ ಎಲ್ಲ ಏನಿರುತ್ತೆ ಇದೆಲ್ಲ ಬಿಟ್ಟು ಈ ಡ್ರಗ್ಸಲ್ಲೇ ತುಂಬ್ಕೊಂಡಿರ್ತಾರೆ. ಆ ಡ್ರಗ್ಸಿಂದ ಅವ್ರಿಗೆ ಏನೋ ಒಂದು ಫೀಲಿಂಗ್ ಬರುತ್ತೆ ಅಂತ ಹೇಳಿ ಎಲ್ಲರಿಂದ ಐಸೋಲೇಟ್ ಆಗೇ ಇರ್ತಾರೆ. ಈ ಐಸೋಲೇಟ್ ಆಗಿರೋದ್ರಿಂದ ನಿಮ್ದು ಯಾರ್ದು ಫ್ಯೂಚರ್ ಸಹ ಎಲ್ಲ ನೀವು ಏನೇನು ಡ್ರೀಮ್ಸ್ ಇಟ್ಕೊಂಡಿರ್ತೀರಿ ಎವ್ರಿಥಿಂಗ್ ವಿಲ್ ಬ್ರೇಕ್. ಸ್ಪೋರ್ಟ್ಸ್, ಯುವರ್ ಅಕಾಡೆಮಿಕ್ಸ್, ಯುವರ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್, ಯುವರ್ ಫ್ರೆಂಡ್ಶಿಪ್ಸ್, ಎವ್ರಿಥಿಂಗ್ ವಿಲ್ ಗೆಟ್ ಎಫೆಕ್ಟೆಡ್, ಇನ್ಕ್ಲೂಡಿಂಗ್ ನಿಮ್ಮ ಹಾಬೀಸ್ಗೆ ನಿಮಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನೀವೆಲ್ಲರೂ ಸಹ there is one pledge. Will all of you take the pledge that I will not do drugs? How many of you will take pledge with me that you will not do drugs? You have to make this society a very safe place to live in, and you have to also have a safe future. So all of you, for your safe future, will you tell me that you will not take drugs? Say no to drugs. Say, I say no to drugs. Once more. Today all of you will go and take a pledge. There is a pledge in the website called My Government, and you can download the pledge in your name. You will get a certificate saying that I say no to drugs. So will all of you do this for me? Will all of you make this society a better place? So how many of you think if people keep taking drugs, they'll get into depression, they'll get into psychosis? How many of you think so? Actually, it happens that they will get into psychosis, they will get into depression, they will lose their life, they will lose their dreams. So each one of you who are here should have a bright future and should say no to drugs. And from being a police officer, I'll tell you one thing. There is none of these drugs are going to benefit you. We see certain people who are using drugs. So ಅವರು ಹೇಗಿರ್ತಾರೆ ಅವ್ರ ಜೀವನ ಅಂದರೆ ಎಲ್ಲರೂ ದೂರ ಆಗೋಗಿರ್ತಾರೆ. So you need to take your own call, make your own choice. Always, if you have any friends, you see them using certain things which might be like drugs. It can be some papers rolled as cigarettes, or it can be any kind of a spoon where they are taking something. You have to inform your teachers, and at the same time you can also call our police number called 112. Can you repeat this number? 112 112. So if anybody is taking drugs, or you know any of your friends might be taking drugs, ಅವರ ಫ್ರೆಂಡ್ಸ್ ಆಗಲಿ ಅವರ ರಿಲೇಟಿವ್ಸ್ ಆಗಲಿ ಯಾರಾದರೂ ಇದನ್ನು ಡ್ರಗ್ಸ್ನ ತಗೋತಿದ್ದಾರೆ ಅಂತ ಇದ್ದರೆ ನಿಮಗೆ ಗೊತ್ತಾದರೆ 112ಗೆ ಕರೆದು ಇಂಥವರು ತಗೋತಾ ಇದ್ದಾರೆ ಅಂತ ನೀವೊಂದು ಮಾಹಿತಿ ಕೊಡಬೇಕು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅದನ್ನು ತಗೋತಾ ಇದ್ದಾರೆ ಅಂತ ಇದ್ದರೆ ಅವರನ್ನು ಅದರಿಂದ ಆಚೆ ಬರಲಿಕ್ಕೆ ನೀವು ಸಹಾಯ ಮಾಡಬೇಕು. ಸಹಾಯ ಮಾಡ್ತೀರಾ? ಯು ವಿಲ್ ಇನ್ಫಾರ್ಮ್ ಯುವರ್ ಟೀಚರ್ಸ್, ಯು ವಿಲ್ ಆಲ್ ಇನ್ಫಾರ್ಮ್ ದ ಪೊಲೀಸ್. So I'll take this word from all of you, especially those who are going into college. Maybe many of them will be using amongst you, thinking that it's a very stylish thing to do, or it's a trend, it's a hep. But eventually, ಏನಾಗುತ್ತೆ ಅಂದರೆ it affects your dreams. At a very young age, you will start losing track, you will start losing your dreams. So many of you, ನಿಮಗೆ ಏನಾಗುತ್ತೆ, ಅವರ ಕೈಗಳಲ್ಲಿ ಟ್ರ್ಯಾಕ್ ಮಾರ್ಕ್ಸ್ ಇರುತ್ತೆ, ಅಥವಾ ಅವರು ಹಣ ಬೇರೆ ಇದಕ್ಕೆ ದುರುಪಯೋಗ ಮಾಡ್ತೀರಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಹೆಲ್ಪ್
be a best friend or be a good friend, you have to probably bring it to the notice of someone, either a health professional, your teachers, or the police, so that we can also help the students. And you can also try being a partner in making their future bright. I think ಈಗ ಬಿಸಿಲಿದೆ. I don't think you guys are able to stand for little more time. So with this word from all of you that you're going to say no to drugs and each one of you is going to make the society a better place to live, I'll say a thank you to all of you for having patience, to having, you're standing in this sunlight. Thank you. And thank you to my those group of institutions, all head of institutions, all teachers, all head of institutions of Bethany group of institutions, and all of you students for taking such a great step at this very young age. So you'll all say no to drugs once more for me. Yes. Say no to drugs. Yes. I say no to drugs. 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 Thank you. Thank you, Dr. ಗಾನಾ ಪಿ ಕುಮಾರ್. ಈ ಜಾಗೃತಿ ಸಂದೇಶವನ್ನು ನಮಗೆ ನೀಡಿದ್ದಕ್ಕಾಗಿ ಬಹಳ ಅತ್ಯದ್ಭುತವಾಗಿ ಮಕ್ಕಳಿಗೆ ಮನದಟ್ಟುವ ರೀತಿಯಲ್ಲಿ ತಾವು ನೀಡಿದ್ದೀರಿ. ಮಕ್ಕಳೇ, ಯಾರು ಕೂಡ ಹೋಗಬೇಡಿ, ದಯವಿಟ್ಟು ಬೆತನಿ ಶಾಲೆಯ ಮಕ್ಕಳು ಮತ್ತು ಈ ಹೈಸ್ಕೂಲ್ ಮಕ್ಕಳು ಕೈಂಡ್ಲಿ ಕಮ್ ಬ್ಯಾಕ್, ಡು ನಾಟ್ ಗೋ. ಜಸ್ಟ್ 10 minutes ವಿ ಹ್ಯಾವ್ ಒಂದು ಬೀದಿ ನಾಟಕ ಇದೆ. ಅದರ ಮುಂಚೆ ನಮ್ಮ ಸಂಚಾಲಕರು ತಮಗೆಲ್ಲರಿಗೂ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿದ್ದಾರೆ. ತಮ್ಮ ರೈಟ್ ಹ್ಯಾಂಡನ್ನು ಮುಂದಕ್ಕೆ ಚಾಚಬೇಕು. ಆಲ್ ಸ್ಟ್ಯಾಂಡ್ ಇನ್ ಅಟೆನ್ಷನ್, ಫೇಸ್ ಟವರ್ಡ್ಸ್ ದ ಸ್ಟೇಜ್ and raise your right hand to take the pledge. ಎಲ್ಲರೂ ನಿಮ್ಮ ಬಲಕೈಯನ್ನು ಮುಂದೆ ಚಾಚಿ ಈ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು. ನಾನು ಹೇಳ್ತೇನೆ, ಅದ ನಂತರ ನೀವು ಅದನ್ನು ಹೇಳೋದು. ಭಾರತದ ಪ್ರಜ್ಞಾವಂತ ನಾಗರಿಕನಾದ ನಾನು ಮಾದಕ ವಸ್ತು ನಿರ್ಮೂಲನಾ ಅಭಿಯಾನದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತೇನೆ. ನನ್ನ ಪರಿಸರದಲ್ಲಿ ಜಾಗೃತಿಯನ್ನು ಮೂಡಿಸಿ ಸಮಸ್ತ ಜನಮಾನಸದ ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಬೆಳೆಸುವಲ್ಲಿ ಕಟಿಬದ್ಧನಾಗಿರುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು. ಡ್ರಗ್ಸ್ ಸಂದೇಶವನ್ನು ನೀಡಿದಂತಹ ಡಾಕ್ಟರ್ ಗಾನಾ ಪಿ ಕುಮಾರ್ ಹಾಗೂ ಇಲ್ಲಿ ಉಪಸ್ಥಿತರಿದ್ದ ಪುತ್ತೂರು ನಗರ ಠಾಣೆಯ ಆರಕ್ಷಕ ಅಧೀಕ್ಷಕರಾದಂತಹ ಶ್ರೀ ಆಂಜನೇಯ ರೆಡ್ಡಿ ಹಾಗೂ ಶಿಕ್ಷಣ ಸಂಸ್ಥೆಯ ಪ್ರತಿಯೊಂದು ಮುಖ್ಯಸ್ಥರಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಯಕ್ಷ ರಂಗಕಲಾ ಕೇಂದ್ರ ಹಾಗೂ ಸಂತ ಫಿಲೋಮಿನಾ ಕಾಲೇಜು ಮಕ್ಕಳ ಪ್ರಸ್ತುತಿಪಡಿಸುವಂತಹ ಈ ಬೀದಿ ನಾಟಕ ಇಲ್ಲಿ ನಡೆಯಲಿದೆ. ತಾವೆಲ್ಲರೂ ಒಂದು 10 ನಿಮಿಷದ ಒಂದು ಬೀದಿ ನಾಟಕ ಅತ್ಯದ್ಭುತವಾಗಿ ನಮ್ಮ ಸಂತ ಫಿಲೋಮಿನಾ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ರಾಮಾಂಜಿ ಇವರು ನಿರ್ದೇಶನ ಮಾಡಿದ್ದಾರೆ. ತಾವೆಲ್ಲರೂ ಇದನ್ನು ನೋಡಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯ ಮೇಲಿರುವ ಪ್ರತಿಯೊಬ್ಬರು ದಯವಿಟ್ಟು ವೇದಿಕೆಯನ್ನು ಬಿಟ್ಟು ಈ ಬೀದಿ ನಾಟಕ ಪ್ರಸ್ತುತಿಗೆ ನಮಗೆ ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ.
ಸದ್ದು ಗದ್ದಾಲ ಹೋಯ್ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು, ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು. ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳವ್ರೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಶರಣು ಹೇಳವ್ರೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಹೋಯ್ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ನರೆ ನರೆ ನಾ ನರೆ ನರೆ ನಾ
ಭೂರಮೆಯ ಬಟ್ಟೆ ಕಿತ್ತೊಗೆದು ಬಿಟ್ಟೆ, ಮಿಂಚೆಲ್ಲ ಸಂಚು ನಡೆಸಿ, ಮಿಂಚೆಲ್ಲ ಸಂಚು ನಡೆಸಿ. ಹಲವು ಬಣ್ಣದ ಹಕ್ಕಿಗಳು, ಬಣ್ಣ ಬಣ್ಣದ ರೆಕ್ಕೆಗಳ ಹಲವು ಬಣ್ಣದ ಹಕ್ಕಿಗಳು, ಬಂದಿದ್ದೇವೆ ಹಲವೆಡೆಯಿಂದ ಹೋ, ಬಂದಿದ್ದೇವೆ ಹಲವೆಡೆಯಿಂದ ಒಂದೇ ಗೂಡಿನ ಸೂರಿಗೆ, ಬಂದಿದ್ದೇವೆ ಹಲವೆಡೆಯಿಂದ ನೆಗೂಡಿನ ಸೂರಿಗೆ. ರೆಕ್ಕೆಯ ಬಿಚ್ಚಿ ಹಾರೋಣ, ರೆಕ್ಕೆಯ ಬಿಚ್ಚಿ ಹಾರೋಣ, ಯಾರಿಗೂ ಅಂಜದೆ ಸಾಗೋಣ, ಯಾರಿಗೂ ಅಂಜದೆ ಸಾಗೋಣ, ಯಾರಿಗೂ ಅಂಜದೆ ಸಾಗೋಣ. ಬಣ್ಣ ಬಣ್ಣದ ರೆಕ್ಕೆಗಳ ಹಲವು ಬಣ್ಣದ ಹಕ್ಕಿಗಳು, ಬಣ್ಣ ಬಣ್ಣದ ರೆಕ್ಕೆಗಳ ಹಲವು ಬಣ್ಣದ ಹಕ್ಕಿಗಳು, ಹಲವು ಬಣ್ಣದ ರೆಕ್ಕೆಗಳು.
ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರುಗೆಜ್ಜೆ, ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರುಗೆಜ್ಜೆ, ಕೋಲನ್ನಾಡುತ್ತಾಳ ತಂಗಿ ಕೋಲಣ್ಣ ಕೋಲೆ, ಕೋಲನ್ನಾಡುತ್ತಾಳ ತಂಗಿ ಕೋಲಣ್ಣ ಕೋಲೆ, ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರುಗೆಜ್ಜೆ. ಕೋಲನ್ನಾಡುತ್ತಾಳ ತಂಗಿ ಕೋಲಣ್ಣ ಕೋಲೆ, ಕೋಲನ್ನಾಡುತ್ತಾಳ ತಂಗಿ ಕೋಲಣ್ಣ ಕೋಲೆ, ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರುಗೆಜ್ಜೆ, ಕೈಯಲ್ಲಿ ಕಿನ್ನೂರಿ ಕಾಲಲ್ಲಿ ಕಿರುಗೆಜ್ಜೆ, ಪೋಯ್ ಪೋಯ್ ಕೊಯ ಬರ ಕೊಲಕಲಕಲೆ, ಪೊಯ್ ಪೊಯ್ ಪೊಯ ಪರ ಪೊಲಕಲಕಲೆ, ಹೋ ಎನ್ನೀರೆ ಬಾಬಾ ಹೋ ಎನ್ನೀರೆ, ಹೋ ಎನ್ನೀರೆ ಬಾಬಾ ಹೋ ಎನ್ನೀರೆ, ಪೋ ಎನ್ನೀರೆ ಬಾಬಾ ಪೋ ಎನ್ನೀರೆ, ಪೋ ಎನ್ನೀರೆ ಬಾಬಾ ಪೋ ಎನ್ನೀರೆ, ಪೋ ಎನ್ನೀರೆ ಬಾಬಾ ಪೋ ಎನ್ನೀರೆ, ಪೋ ಎನ್ನೀರೆ. ಬಾರ ಚಂದ್ರಲೋಕಕ್ಕೆ ಶ್ರವಣಾದರೆಯ ದಂಡು ಹೊರಟು ನಿಂತೈತೆ ನೋಡು, ಚಂದ್ರಲೋಕಕ್ಕೆ ಶ್ರವಣಾದರೆಯ ದಂಡು ಹೊರಟು ನಿಂತೈತೆ ನೋಡು, ಹಿಂದೆ 200 ದಂಡು ಮುಂದೆ 300 ದಂಡು, ಹಿಂದೆ 200 ದಂಡು ಮುಂದೆ 300 ದಂಡು, ತಂದನೋ ತಾನು ತಾನಂದನೋ ತಾನೋ, ತಂದನೋ ತಾನು ತಾನಂದನೋ ತಾನೋ, ತಂದನೋ ತಾನು ತನಂದನೋ ತಾನೋ, ತಂದನೋ ತಾನು ತನಂದನೋ ತಾನೋ, ತಂದನೋ ತಾನು ತನಂದನೋ ತಾನೋ.
ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಪಡೆಯುವ ಯುವ ಜನರ ಬದುಕಿನ ನುಂಗಿತ್ತ. ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ, ಗಾಂಜಾ ನಶೆಯು ತುಂಬಿ ಅಫೀಮು ತಾರಕ ಕೇರಿ ಅಮರಿನ ಅಲೆಯಲ್ಲಿ ತೇಲಿ ಹೋಗಿತ್ತ. ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ನಮ್ಮ ಸಮಾಜದಲ್ಲಿ ರಾಮುವಿನ ಹಾಗೆ ಅನೇಕ ಯುವಕರು ಇಂತಹ ಮಾದಕ ವ್ಯಸನಕ್ಕೆ ಒಳಗಾಗಿ ತಮ್ಮ ಇಡೀ ಬದುಕನ್ನೇ ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ನಮ್ಮ ಸಮಾಜಕ್ಕೆ ಕಳಕಳಿ ಇಷ್ಟೇ, ನಮ್ಮ ಭವ್ಯ ಭಾರತವನ್ನು ಕಟ್ಟಲಿರುವ ಯುವ ತಲೆಮಾರು ಇಂತಹ ದುಶ್ಚಟಗಳಿಗೆ ಬಲಿಯಾಗದೆ, ಆಮಿಷಗಳಿಗೆ ಒಳಗಾಗದೆ ಸುಂದರವಾದ ಬದುಕನ್ನು ಕಟ್ಟಿ ಬಾಳಬೇಕೆಂಬುದೇ ನಮ್ಮ ತಂಡದ ಕಳಕಳಿ. ಇಲ್ಲಿಗೆ ನಮ್ಮ ಪ್ರಸ್ತುತಿ ಹಾಡಿನೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಬೀದಿ ನಾಟಕವನ್ನು ಪ್ರಸ್ತುತಿ ಮಾಡಿದಂತಹ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಅಭಿನಂದನೆಗಳು ಸಲ್ಲಿಸುತ್ತೇವೆ. ದಯವಿಟ್ಟು ಸ್ಟೂಡೆಂಟ್ಸ್ ಅಟೆನ್ಷನ್, ವಿ ವಿಲ್ ಕನ್ಕ್ಲೂಡ್ ದ ಇವೆಂಟ್ ವಿತ್ ದ ನ್ಯಾಷನಲ್ ಆಂಥಮ್. ಹಲೋ, ದಯವಿಟ್ಟು ಮಕ್ಕಳು ನಿಲ್ಲಿ. ಕೈಂಡ್ಲಿ ಸ್ಟ್ಯಾಂಡ್. ವಿ ಎಂಡ್ ದ ಜಾಥಾ ವಿತ್ ದ ನ್ಯಾಷನಲ್ ಆಂಥಮ್. ಜನಗಣ ಮನ ಅಧಿನಾಯಕ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे, तव शुभ आशीष मागे, गाहे तव जय गाथा. जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಥ್ಯಾಂಕ್ ಯು. ದಯವಿಟ್ಟು ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ, ಮೈದೇ ದೇವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಾಗರ ಸೇರಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸಂಕಲ್ಪ ಮಾಡೋಣ. ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ, ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಜೀವನ ನುಂಗಿತ್ತ, ನೋಡಯ್ಯ
ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಮಾದಕ ದ್ರವ್ಯ ಜೀವನ ನುಂಗಿತ್ತ, ನೋಡಯ್ಯ ತಮ್ಮ ಮಾದಕ ದ್ರವ್ಯ ಜೀವನ ನುಂಗಿತ್ತ. ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ, ಸಂತೆ ಕಟ್ಟೆಯ ಮೇಲೆ ರಸ್ತೆ ಗಲ್ಲಿಯ ನಡುವೆ ಜ್ಞಾನ ಬೆಳೆವ ಯುವ ಜನರ